ರಾಜ್ಯ ಅತ್ಯುತ್ತಮ ಯುವ ಮಂಡಲ ಪ್ರಶಸ್ತಿ ಪುರಸ್ಕೃತ ಯುವಕ ಮಂಡಲ ರಿಜಿಸ್ಟರ್ಡ್ ಸಾಣೂರು ಇವರ ವತಿಯಿಂದ ಸಾಣೂರು ಗ್ರಾಮದ 7 ಶಿಕ್ಷಣ ಸಂಸ್ಥೆಗಳಿಗೆ ಮತ್ತು 4 ರಿಕ್ಷಾ ನಿಲ್ದಾಣಗಳಿಗೆ ಕಸದ ತೊಟ್ಟಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾರ್ಕಳದ ನ್ಯಾಯವಾದಿಗಳು, ಸ್ವಚ್ಛ ಕಾರ್ಕಳ ಬ್ರಿಗೇಡ್ನ ಶ್ರೀ ಎಂ.ಕೆ. ವಿಫುಲ್ ತೇಜ್, ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಗ್ರಾಮದ ಯುವಕ ಸಂಸ್ಥೆಗಳು ಕೈಜೋಡಿಸಿದಾಗ ಅಭಿವೃದ್ಧಿಯ ಜೊತೆಗೆ ಸ್ವಚ್ಛ ಭಾರತದ ಪರಿಕಲ್ಪನೆ ಈಡೇರುತ್ತದೆ. ಈ ನಿಟ್ಟಿನಲ್ಲಿ ಸಾಣೂರು ಯುವಕ ಮಂಡಲವು ಸ್ವಚ್ಛತೆಗಾಗಿ ಕೈಗೊಂಡಿರುವ ನೇತೃತ್ವ ಎಲ್ಲರಿಗೂ ಮಾದರಿ ಎಂದರು. ವೇದಿಕೆಯಲ್ಲಿ ಶಕ್ತಿ ಸಮೃದ್ಧಿ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಶ್ರೀಮತಿ ಜಯಲಕ್ಷ್ಮಿ ಶೆಟ್ಟಿಗಾರ್ ಮತ್ತಿತರರು ಉಪಸ್ಥಿತರಿದ್ದರು. ಮಸ್ತ್ ಕೇಸಸ್ ಉಂಟು ಅಂಚ ಈ ಪ್ರಾಣಿ ಪಕ್ಷಿಗಳು ಸರಿ ಗೊತ್ತಿಲ್ಲ ನಮ್ಮದಲ್ಲ ಇಂಚ ಏನು ಹೊರಗಿನ ದೊಡ್ಡ ಹೆಚ್ಚ ಕಾಣದ ತಿಪ್ಪ ದೊಡ್ಡ ಪಾಠ ಕಟ್ಟುವ ತಕ್ಕುವ ಮತ್ತೆ ಪ್ರಾಬ್ಲಮ್ ಅಪ್ಪನ ಐಕ್ಲಿ ದಾಯವನ್ನ ಐಕ್ಲಿಗೆ ಇತ್ತು ಕೇಂದ್ರ ಗೊತ್ತಿಲ್ಲ ಬಾಯಿ ಪಾಠ ತಿಪ್ಪ ಸೊ ಅಂಚ ಮಸ್ತ್ ಪ್ರಾಬ್ಲಮ್ ಆದ ನಮ್ಮನ್ನ ಇಂಡಿಯಾ ಯಥಾ ಸಂಖ್ಯೆ ಉಂಟು ಸಾಧಾರಣ ಯಥಾ ಲಕ್ಷ ಕಟ್ಟಲೆ ಸರಿಪಾಗಿ ತಿಂಗಳು ಪ್ರತಿ 100% ಶೌಚಾಲಯಗಳು ಇದು ಒಂದು ವ್ಯಕ್ತಿ ಸರದಿ ನಮ್ಮ ಪಿಟಿಯಲ್ಲಿ ಸುಭಾಸ್ಕರ್ ಮಾಡ್ತಾರೆ ಒಂದು ಸಾವಿರ ಇನ್ನೂರು ಟಾಯ್ಲೆಟ್ ಬೇಸಿಕ್ ಅದಕ್ಕೆ ಸಾಧಾರಣ 600 ರೂಪಾಯಿ ಆದಿರೋದು ಬೇಸಿಕ್ 1500 ಆಗುತ್ತದೆ ಆದ ಮೌಲ್ಯದ ಬೇಸಿಕ್ನಿಂದ ನಮ್ಮ ಮೂರು ಕೊಡ್ತೇವೆ. ಪಂಚಾಯತ್ ಎಂಕಲೆಕ್ಕ ನಿರ್ಮಾಣ ಗ್ರಾಮ ಪುರಸ್ಕಾರ ಒಂದು 5 ಲಕ್ಷ ರೂಪಾಯಿ 14 ವರ್ಷ ಅಂಚನೆ ಗೂಗಲ್ ಗ್ರಾಮ ಪಂಚಾಯತ್ ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ಅವಾಗ ಕೆಲವರು ಪಂಚಾಯತಲ್ಲಿ ಕೆಲವರಿಗೆ ನಾವು ಎಷ್ಟು ಒಳ್ಳೇದು ಮಾಡಿದ್ರು ಅಂತ ಕೆಲವರು ಹೇಳುವುದಿಲ್ಲ. ಅದರಲ್ಲಿ ನಾವು ಒಳ್ಳೇದು ಕೆಲಸ ಮಾಡುವಾಗ ಅಲ್ಲಿ ಒಂದು 10% ಆದ್ರೂ ದೂರ್ತಾರೆ. ಅದಕ್ಕೆ ನಾವು ಕಿವಿ ಕೊಡ್ಲಿಕ್ಕಿಲ್ಲ. ಯಾಕಂದ್ರೆ ನಾವು 10 ಜನರನ್ನು ಒಳ್ಳೆ ಮಾಡೋದಕ್ಕಿಂತ